ಎಲ್ಲ ನುಡಿಸಿರಿಯ ಅಭಿಮಾನಿ ಬಂಧುಗಳೇ, ಹಾಗೂ ಇವತ್ತು ಮುಂಜಾನೆ ಎದ್ದು ಬಂದು ಉದಯರಾಗವನ್ನು ಕೇಳಿ ಆಮೇಲೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಮನದಾಳದ ಮಾತುಗಳನ್ನು ಕೇಳುವುದಕ್ಕೆ, ಅವರ ಜೊತೆಗೆ ಒಂದು ಬಗೆಯ ಕೊಡುಕೊಳ್ಳುವಿಕೆಯನ್ನು ಮಾಡುವುದಕ್ಕೆ ಬಂದು ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬಗ್ಗೆ ಅವರ ಕುರಿತ ವಿವರಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಯಾವ ಕಡೆಯಿಂದ ಪ್ರಾರಂಭ ಮಾಡಬೇಕು ಎನ್ನುವಂಥ ಒಂದು ಸಮಸ್ಯೆ ಇದೆ. ಅವರೊಬ್ಬ ಹಳ್ಳಿಯಿಂದ ಬಂದ ಮತ್ತು ಹಳ್ಳಿಯನ್ನು ಅಪಾರವಾಗಿ ಪ್ರೀತಿಸುವಂತಹ ಒಬ್ಬ ಪರಿಸರ ಪ್ರೇಮಿಯಾಗಿ, ಒಬ್ಬ ಕಾಲೇಜಿನ ಜನಪ್ರಿಯ ಅಧ್ಯಾಪಕರಾಗಿ, ಒಬ್ಬ ಸಿನಿಮಾದ ನಿರ್ದೇಶಕರಾಗಿ, ರಾಷ್ಟ್ರ ಮತ್ತು ರಾಜ್ಯದ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ಪಡೆದವರಾಗಿ, ಓರ್ವ ಉತ್ತಮ ಅಗತ್ಯ ಬಿದ್ದಾಗಲೆಲ್ಲ ಗೀತೆಗಳನ್ನು ಬರೆಯುವಂಥ ಗೀತಕಾರರಾಗಿ, ಚಲನಚಿತ್ರವನ್ನು ನಿರ್ದೇಶನ ಮಾಡೋದಕ್ಕೆ ಕೈಗೆತ್ತಿಕೊಂಡಾಗ ಅದಕ್ಕೆ ಬಹಳ ಸೂಕ್ತವಾಗುವಂಥ ಸಂಭಾಷಣೆಗಳನ್ನು ಬರೆಯುವಂಥ ಒಬ್ಬ ಸಂಭಾಷಣಕಾರರಾಗಿ, ನಿರ್ದೇಶನದ ವಿವಿಧ ಮಜಲುಗಳನ್ನು ಗುರುತಿಸಿಕೊಂಡು ಅದರಲ್ಲಿ ಬಹಳ ಸೂಕ್ಷ್ಮತೆಗಳನ್ನು ಅಳವಡಿಸಿಕೊಳ್ಳುವಂತಹ ಒಬ್ಬ ವಿಶಿಷ್ಟ ನಿರ್ದೇಶಕರಾಗಿ, ಹೀಗೆ ಬಹು ಬಗೆಯಲ್ಲಿ ಅವರನ್ನು ನಾವು ಕೊಂಡಾಡುವುದಕ್ಕೆ ಸಾಧ್ಯ, ಅವರ ಸಾಧನೆಗಳನ್ನು ಗುರುತಿಸೋದಕ್ಕೆ ಸಾಧ್ಯ. ನಾವು ಇಷ್ಟೆಲ್ಲ ಸಾಧನೆ ಮಾಡುವುದಕ್ಕೆ ಒಬ್ಬ ಹಳ್ಳಿಯ ಹುಡುಗನಿಗೆ ಹೇಗೆ ಸಾಧ್ಯ ಆಯಿತು ಎನ್ನುವಂತಹ ಅದಕ್ಕೆ ಮೂಲ ಪ್ರೇರಣೆ ಮತ್ತು ಮೂಲವಾಗಿ ಅವರ ಒಳಗಡೆ ಇರತಕ್ಕಂತಹ ಒಂದು ವಿಶಿಷ್ಟವಾದಂಥ ಶಕ್ತಿ ಅದು ಯಾವುದು ಎನ್ನುವಂಥ ರೀತಿಯ ಒಂದು ಪ್ರಶ್ನೆಯ ಮೂಲಕ ಅವರ ಜೊತೆಗಿನ ಮಾತುಕತೆಯನ್ನು ಪ್ರಾರಂಭ ಮಾಡೋಣ. ನಿಮ್ಮ ಒಟ್ಟು